ಡಿ.ಕೆ. ಶಿವಕುಮಾರ್ಗೆ ಭಾರೀ ಸಂಕಟ. ಹೌದು, ಅಪ್ಪಟ ದೈವ ಭಕ್ತ, ಗ್ರಹಗತಿ ಹಾಗೂ ಮುಹೂರ್ತಗಳನ್ನ ಚಾಚು ತಪ್ಪದೆ ಪಾಲಿಸುವ ಡಿ.ಕೆ. ಶಿವಕುಮಾರ್ ಅವರ ರಾಜಕೀಯ ಪಟ್ಟಾಭಿಷೇಕದ ಸಮಯದಲ್ಲೇ ಹಿಂದೂ ಪಂಚಾಂಗದ ಅತ್ಯಂತ ವಿಶಿಷ್ಟ ಹಾಗೂ ಶುಭ ಕಾರ್ಯಗಳಿಗೆ ಅಷ್ಟೇನೂ ಆಪ್ತವಲ್ಲದ ಮಾಸವಾದ ಅಧಿಕ ಜ್ಯೇಷ್ಠ ಮಾಸ ನಡೆಯುತ್ತಿರುವುದು ಈಗ ಭಾರೀ ಚರ್ಚೆಗೆ ಗ್ರಾಸವಾಗುತ್ತಿದೆ. ಅಷ್ಟಕ್ಕೂ ಏನಿದು ಅಧಿಕ ಜ್ಯೇಷ್ಠ ಮಾಸದ ಗಂಡಾಂತರ ಅನ್ನುತ್ತೀರಾ? ಹೌದು, ಹಿಂದೂ ಪಂಚಾಂಗದ ಪ್ರಕಾರ ಸೌರಮಾನ ಮತ್ತು ಚಂದ್ರಮಾನ ಕಾಲಗಣತೆಯನ್ನ ಸರಿದೂಗಿಸುವ ಪ್ರತಿ 3 ವರ್ಷಕ್ಕೊಮ್ಮೆ ಅಧಿಕ ಮಾಸ ಅಂದ್ರೆ ಪುರುಷೋತ್ತಮ ಮಾಸ ಬರುತ್ತದೆ. ಈ ಬಾರಿ 2026ರಲ್ಲಿ ಮೇ 17ರಿಂದ ಜೂನ್ 15ರವರೆಗೆ ಅಧಿಕ ಜ್ಯೇಷ್ಠ ಮಾಸ ಚಾಲ್ತಿಯಲ್ಲಿದೆ. ಶಾಸ್ತ್ರಗಳ ಪ್ರಕಾರ ಈ ಜ್ಯೇಷ್ಠ ಮಾಸದಲ್ಲಿ ಯಾವುದೇ ಲೌಕಿಕ ಸುಖ ಅಥವಾ ಹೊಸ ಜವಾಬ್ದಾರಿಗಳ ಆರಂಭಕ್ಕೆ ಇಲ್ಲಿ ಶುಭ ಮುಹೂರ್ತಗಳೇ ಇರುವುದಿಲ್ಲ. ಈ ಅವಧಿಯಲ್ಲಿ ಮದುವೆ, ಗೃಹ ಪ್ರವೇಶ, ಮುಂಜಿ ಅಥವಾ ಹೊಸ ವ್ಯಾಪಾರ, ಉದ್ಯೋಗ ಅಥವಾ ಉದ್ಯಮದ ಆರಂಭವನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಹಾಗಿದ್ದಲ್ಲಿ ರಾಜ್ಯದ ಅತ್ಯುನ್ನತ ಮುಖ್ಯಮಂತ್ರಿ ಹುದ್ದೆಯ ಹೊಸ ಆರಂಭಕ್ಕೆ ಈ ಮಾಸ ಅಡ್ಡಿಯಾಗುವುದಿಲ್ಲವೇ ಎಂಬ ಪ್ರಶ್ನೆ ಜ್ಯೋತಿಷ್ಯ ವಲಯದಲ್ಲಿ ಎದ್ದಿದೆ. ಆದರೆ ಅನಿವಾರ್ಯ ಪರಿಸ್ಥಿತಿ ವರ್ಸಸ್ ಅಜ್ಜಯ್ಯನ ಅಪ್ಪಣೆ, ಡಿ.ಕೆ.ಶಿ ನಡೆ ಏನು ಅಂತ ಎಲ್ಲರಲ್ಲೂ ಕೂಡ ಕುತೂಹಲವನ್ನ ಮೂಡಿಸಿದೆ. ರಾಜ್ಯ ರಾಜಕಾರಣದ ಸದ್ಯದ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಿರುವುದರಿಂದ ತಕ್ಷಣವೇ ಹೊಸ ಸರ್ಕಾರ ರಚನೆಯಾಗಬೇಕಾದ ಅನಿವಾರ್ಯತೆ ಕೂಡ ಕೂಡಿ ಬಂದಿದೆ. ಜೂನ್ 15ರವರೆಗೆ ಅಧಿಕ ಮಾಸ ಇರುವುದರಿಂದ ಅಲ್ಲಿಯವರೆಗೆ ಪ್ರಮಾಣ ವಚನವನ್ನ ಮುಂದೂಡುವುದು ರಾಜಕೀಯವಾಗಿ ಅಸಾಧ್ಯವಾದಂತಹ ಮಾತು. ಈಗಾಗಲೇ ಕಾಂಗ್ರೆಸ್ ಪಾಳದಲ್ಲಿ ಜೂನ್ 3ರಂದು ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಸಲು ತಾತ್ಕಾಲಿಕ ದಿನಾಂಕ ನಿಗದಿಯಾಗಿರುವುದು ನಿಮಗೆಲ್ಲ ಗೊತ್ತು. ಆದರೆ ತಮಗೆ ರಾಜಕೀಯವಾಗಿ ಏನೇ ಏರುಪೇರಾದರೂ ನೊಣವಿನಕೆರೆಯ ಅಜ್ಜಯ್ಯನ ಪೀಠದ ಆಶೀರ್ವಾದ ಪಡೆಯುವ ಡಿ.ಕೆ. ಶಿವಕುಮಾರ್ ಈ ಸಂವಿಧಾನಿಕ ಅನಿವಾರ್ಯತೆ ಮತ್ತು ಜ್ಯೋತಿಷ್ಯದ ದೋಷವನ್ನ ಹೇಗೆ ಸರಿದೂಗಿಸಲಿದ್ದಾರೆ ಎಂಬುದು ಕುತೂಹಲ ಮೂಡಿಸಿದೆ. ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾದ ತಕ್ಷಣವೇ ಅವರು ನೊಣವಿನಕೆರೆಗೆ ಭೇಟಿ ನೀಡಿ ಈ ಅಧಿಕ ಮಾಸದ ಇಕ್ಕಟ್ಟಿನ ನಡುವೆಯೂ ಅಧಿಕಾರ ಸ್ವೀಕರಿಸಲು ಇರುವ ಪರಿಹಾರ ಹಾಗೂ ಅಪ್ಪಣೆಯನ್ನು ಪಡೆದುಕೊಂಡೇ ಮುಂದೆ ಹೆಜ್ಜೆ ಇಡಲಿದ್ದಾರೆ ಎಂದು ಅವರ ಆಪ್ತ ವಲಯ ತಿಳಿಸಿದೆ. ಹೌದು ಸ್ನೇಹಿತರೆ, ನಮ್ಮ ಭಾರತದಲ್ಲಿ ಹಲವಾರು ಜನ ಜ್ಯೋತಿಷ್ಯವನ್ನ ನಂಬುತ್ತಾರೆ, ಪಂಚಾಂಗವನ್ನ ನಂಬುತ್ತಾರೆ, ಹಾಗೆಯೇ ಸಂಖ್ಯಾಶಾಸ್ತ್ರವನ್ನು ಕೂಡ ನಂಬುತ್ತಾರೆ. ಅಂದ್ರೆ ಇದೊಂದು ನಂಬರ್ ಗೇಮ್ ಇದ್ದ ಹಾಗೆ. ಯಾವ ನಂಬರ್ ಅಲ್ಲಿ ಏನನ್ನ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರು ಗಮನದಲ್ಲಿಟ್ಟುಕೊಂಡು ಮಾಡುತ್ತಾರೆ. ಹೀಗಾಗಿ ಯಾವ ದಿನಾಂಕ, ಯಾವ ಸಮಯ ನೋಡಿಕೊಂಡು ಜನ ಹೊಸ ಕಾರ್ಯಗಳನ್ನ, ಹೊಸ ಮುಹೂರ್ತದಂದು ಹೊಸ ಕೆಲಸಗಳನ್ನ ಮಾಡಲು ಇಚ್ಛೆ ಪಡುತ್ತಾರೆ. ಹಾಗಾದ್ರೆ ಈ ಸಂಖ್ಯಾಶಾಸ್ತ್ರ ನಮ್ಮ ಜೀವನಗಳಲ್ಲಿ ಏನೆಲ್ಲ ಮಾಡುತ್ತದೆ ಅನ್ನೋದು ಪ್ರತಿಯೊಬ್ಬರು ತಿಳಿದುಕೊಳ್ಳಲೇಬೇಕು. ಸಂಖ್ಯಾಶಾಸ್ತ್ರ ಕೇವಲ ಭಾರತದಲ್ಲಿ ಅಲ್ಲದೆ ಅಮೆರಿಕ, ಜರ್ಮನಿ, ಇಂಗ್ಲೆಂಡ್, ಕೆನಡಾ ದೇಶಗಳಲ್ಲಿಯೂ ಕೂಡ ಇದನ್ನ ನಂಬುತ್ತಾರೆ. ಸಂಖ್ಯೆಗಳು ನಮ್ಮ ಜೀವನದ ಮೇಲೆ ಅತಿಯಾದ ಪರಿಣಾಮವನ್ನ ಬೀರುತ್ತವೆ. ನಿಮಗೆ ಗೊತ್ತು, ನಾವು ಯಾವುದೇ ಒಂದು ಗಾಡಿಯನ್ನ ತೆಗೆದುಕೊಂಡಾಗ ಇದೇ ನಂಬರ್, ನಮಗೆ ಗಾಡಿಯ ನಂಬರ್ ಇದ್ರೆ ನಮಗೆ ಅದೃಷ್ಟ ಅಂತ ನಾವು ಭಾವಿಸುತ್ತೇವೆ. ಇದಕ್ಕಾಗಿ ಎಷ್ಟೋ ಜನ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ತಮ್ಮ ಗಾಡಿಗಳಿಗೆ ಅಂದ್ರೆ ಕಾರಿನ ನಂಬರ್ಗಳಿಗೆ ಅಥವಾ ಟೂ ವೀಲರ್ಗಳಿಗೆ ಆ ಸಂಖ್ಯೆಯನ್ನ ಪಡೆಯುತ್ತಾರೆ. ಅದೇ ರೀತಿ ಕೆಲವೊಂದು ಮನೆಗಳಿಗೆ ಅಥವಾ ಮನೆಯ ನಂಬರ್ಗಳಿಗೆ ಅಥವಾ ಯಾವುದೇ ಒಂದು ಮನೆಯ ಅಂತಸ್ತನ್ನ ಕಟ್ಟುವಾಗೂ ಕೂಡ ಆ ಸಂಖ್ಯೆಯ ನಂಬರ್ ಅನ್ನೇ ಇಟ್ಟು ಮನೆಯನ್ನ ಕಟ್ಟುತ್ತಾರೆ. ಅಷ್ಟೇ ಅಲ್ಲದೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಕೂಡ ಇದನ್ನ ನಂಬುತ್ತಾರೆ. ಉದಾಹರಣೆಗೆ ನೀವು ದೊಡ್ಡ ದೊಡ್ಡ ಕ್ರಿಕೆಟರ್ಸ್ ಗಳನ್ನೇ ನೋಡಬಹುದು. ತಮ್ಮ ಜರ್ಸಿಯ ಮೇಲೆ ತಮ್ಮ ಇಷ್ಟವಾದಂತಹ ಅಂದ್ರೆ ಲಕ್ಕಿ ನಂಬರ್ ಅನ್ನ ಅವರು ಹಾಕಿಕೊಂಡಿರುತ್ತಾರೆ. ಉದಾಹರಣೆಗೆ ಧೋನಿ 7 ನಂಬರ್ ಲಕ್ಕಿ ಅಂತ ತಮ್ಮ ಜರ್ಸಿ ಮೇಲೆ ಹಾಕಿಕೊಂಡರೆ, ವಿರಾಟ್ ಕೊಹ್ಲಿ 18 ಹಾಕಿಕೊಂಡಿದ್ದಾರೆ. ಅದೇ ರೀತಿ ರೋಹಿತ್ ಶರ್ಮಾ 45 ಹಾಕಿಕೊಂಡಿದ್ದಾರೆ. ಎಷ್ಟೋ ಜನಗೆ 9 ನಂಬರು ತುಂಬಾ ಲಕ್ಕಿ ಆಗಿರುತ್ತದೆ. ಇನ್ನು ಎಷ್ಟೋ ಜನರಿಗೆ ಕೆಲವೊಂದು ನಂಬರ್ಗಳು ಲಕ್ಕಿ ಆಗಿರುತ್ತವೆ. ಮನುಷ್ಯನ ಭವಿಷ್ಯವನ್ನ ತಿಳಿಸುವ 3 ಶಾಸ್ತ್ರಗಳೆಂದರೆ ಜ್ಯೋತಿಷ್ಯ, ಹಸ್ತರೇಖೆ ಶಾಸ್ತ್ರ ಮತ್ತು ಸಂಖ್ಯಾಶಾಸ್ತ್ರವಾಗಿದೆ. ಜ್ಯೋತಿಷ್ಯ ಮತ್ತು ರೇಖಾಶಾಸ್ತ್ರ ಭವಿಷ್ಯವನ್ನ ಮಾತ್ರ ತಿಳಿಸುತ್ತದೆ, ಆದರೆ ಸಂಖ್ಯಾಶಾಸ್ತ್ರವು ಭವಿಷ್ಯವನ್ನ ಸ್ವಾಗತಿಸಲು ಬೇಕಾದ ಸಲಹೆಯನ್ನು ಕೂಡ ಕೊಡುತ್ತದೆ. ಸಂಖ್ಯೆಗಳು ಅಲ್ಲದೆ ಪ್ರಪಂಚದಲ್ಲಿ ಯಾವ ಕಾರ್ಯಗಳು ನಡೆಯುವುದಿಲ್ಲ. ಎಲ್ಲ ಕಾಲದಲ್ಲಿಯೂ ಲೋಕದ ಸೃಷ್ಟಿ, ಸ್ಥಿತಿ, ಲಯಗಳನ್ನ ತಿಳಿಸುವುದು ಸಂಖ್ಯೆಗಳ ಮೂಲಕವೇ ಆಗಿದೆ. ಅದು ಕೃತಯುಗ ಆಗಲಿ, ತ್ರೇತಾಯುಗ ಆಗಲಿ,
ಆಗಲಿ ದ್ವಾಪರ ಯುಗ ಹಾಗೂ ಕಲಿಯುಗ ಹೀಗೆ ಕಾಲಗಳನ್ನು ಸಹಿತ 4 ಭಾಗಗಳನ್ನಾಗಿ ವಿಂಗಡಿಸಿದ್ದು ಒಂದೊಂದು ಯುಗಗಳಿಗೂ ವರ್ಷಗಳನ್ನ ನಿಗದಿಪಡಿಸಿ ಕೊನೆಗೆ ಪ್ರಳಯ ಎಂಬ ನಿಷ್ಕ್ರಿಯೆಯಿಂದ ಆ ಸಂಖ್ಯೆಗಳ ಆಧಾರದ ಮೇಲೆಯೇ ಆ ಯುಗ ಮುಗಿಯುತ್ತದೆ. ಬೆಳಗ್ಗೆಯಿಂದ ರಾತ್ರಿ ಮಲಗುವವರೆಗೂ ಪ್ರಪಂಚದ ಎಲ್ಲಾ ಕಾರ್ಯಗಳಿಗೂ ಸಂಖ್ಯೆಯನ್ನು ನಾವು ಅನುಸರಿಸಲೇಬೇಕಾಗಿದೆ. ದುಡ್ಡು ತೆಗೆದುಕೊಳ್ಳೋಕೆ ಸಂಖ್ಯೆ ಬೇಕಾಗಿದೆ, ದುಡ್ಡು ಕೊಡುವುದಕ್ಕೆ ಸಂಖ್ಯೆ ಬೇಕಾಗಿದೆ. ಈ ರೀತಿ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಸಂಖ್ಯೆಗಳು ನಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತವೆ. ಸೊನ್ನೆಗೆ ಸ್ವತಃ ಸ್ಥಾನಮಾನ ಇಲ್ಲ, ಬೇರೊಂದು ಸಂಖ್ಯೆಯೊಂದಿಗೆ ಸೇರಿಸಿದರೆ ಅದರ ಬೆಲೆ ಬರುತ್ತದೆ. ಹೀಗೆ ಜನ್ಮ ಸಂಖ್ಯೆ, ಭಾಗ್ಯ ಸಂಖ್ಯೆ, ನಾಮ ಸಂಖ್ಯೆ, ವರ್ಷ ಸಂಖ್ಯೆ, ಜ್ಯೋತಿಷ್ಯದ ಪ್ರಕಾರ ಇವುಗಳನ್ನ ವಿಂಗಡಿಸಲಾಗಿದೆ. ಇನ್ನು ಜನ್ಮ ಸಂಖ್ಯೆ ಅಂತ ಹೇಳುವುದಾದ್ರೆ ವ್ಯಕ್ತಿಯ ಹುಟ್ಟಿದ ತಾರೀಖನ್ನ ಏಕ ಸಂಖ್ಯೆಯಾಗಿ ಮಾಡಿದಾಗ ಬರುವ ಸಂಖ್ಯೆಯಾಗಿದೆ. 1 ರಿಂದ 31ರವರೆಗೆ ತಾರೀಕಿನ ಆಧಾರದ ಮೇಲೆ ಇದನ್ನ ಲೆಕ್ಕ ಮಾಡಲಾಗುತ್ತದೆ. ಉದಾಹರಣೆಗೆ ನಿಮ್ಮ ಜನ್ಮ ದಿನಾಂಕ 23 ಆಗಿದ್ದರೆ 2ನ್ನ 3ಕ್ಕೆ ಸೇರಿಸಿದರೆ ಅದು 5 ಆಗುತ್ತದೆ. 5 23ರಿಂದ ಹುಟ್ಟಿದಂತಹ ವ್ಯಕ್ತಿಗೆ ಜನ್ಮ ಸಂಖ್ಯೆಯಾಗಿದೆ. ಇನ್ನು ಭಾಗ್ಯ ಸಂಖ್ಯೆ, ಇದನ್ನ ವ್ಯಕ್ತಿತ್ವದ ಸಂಖ್ಯೆ ಎನ್ನುತ್ತಾರೆ. ಯಾವುದೇ ವ್ಯಕ್ತಿಯ ಹುಟ್ಟಿದ ತಾರೀಕು, ತಿಂಗಳು ಮತ್ತು ವರ್ಷದ ಸಂಖ್ಯೆಯನ್ನ ಕೂಡಿಸಿ ಬರುವ ಮೊತ್ತವನ್ನ ಭಾಗ್ಯ ಸಂಖ್ಯೆ ಅನ್ನುತ್ತಾರೆ. ಉದಾಹರಣೆಗೆ ನಿಮ್ಮ ಜನ್ಮ ದಿನಾಂಕ 22 ಮಾರ್ಚ್ 1999 ಆಗಿದ್ದರೆ ಈ ರೀತಿ ನೀವು ಲೆಕ್ಕವನ್ನ ಹಾಕಬೇಕಾಗುತ್ತದೆ. 2 + 2 + 3 + 1 9 + 9 + 9 ಸೇರಿಸಿದರೆ 33 ಆಗುತ್ತದೆ. 33ಅನ್ನ ಮತ್ತೆ ಭಾಗವನ್ನಾಗಿ ಮಾಡಿ 3 + 3 ಮಾಡಿದರೆ 6 ಆಗುತ್ತದೆ. ಅಂದ್ರೆ ನಿಮ್ಮ ಜನ್ಮ ಸಂಖ್ಯೆ ಅಂದ್ರೆ ನಿಮ್ಮ ಭಾಗ್ಯ ಸಂಖ್ಯೆ 6 ಆಗಿರುತ್ತದೆ. 6ನೇ ತಾರೀಕು ನೀವು ಮಾಡಿದ ಕೆಲಸವೆಲ್ಲ ನಿಮ್ಮ ಭಾಗ್ಯ ಸಂಖ್ಯೆ ಎಂದೇ ಭಾವಿಸಬಹುದು. ಇನ್ನು ನಾಮ ಸಂಖ್ಯೆ, ಒಬ್ಬ ವ್ಯಕ್ತಿ ಹೆಸರಿನಲ್ಲಿರುವ ಅಕ್ಷರಗಳ ಸಂಖ್ಯೆಯ ಮೊತ್ತವೇ ನಾಮ ಸಂಖ್ಯೆ ಆಗಿದೆ. ಇದರಿಂದ ನಮ್ಮ ವ್ಯಕ್ತಿಗಳ ಆಸೆಗಳು, ನಮ್ಮ ವೈಯಕ್ತಿಕ ಆಸೆಗಳು ಹಾಗೂ ಅದೃಷ್ಟವನ್ನ ತಿಳಿಸಬಹುದಾಗಿದೆ. ವರ್ಷ ಸಂಖ್ಯೆ, ವ್ಯಕ್ತಿಯ ಜನನದ ವರ್ಷ ಎಲ್ಲಾ ಅಂಕಗಳನ್ನ ಕೂಡಿಸಿದರೆ ಬರುವ ಮೊತ್ತದ ಏಕ ಸಂಖ್ಯೆ, ಅದು ನಿಮ್ಮ ವರ್ಷ ಸಂಖ್ಯೆ ಆಗಿದೆ. ಉದಾಹರಣೆಗೆ ನಿಮ್ಮ ಜನನದ ವರ್ಷ 1964 ಆಗಿದ್ದರೆ ಆ ವರ್ಷದ ಸಂಖ್ಯೆ 1 + 9 + 6 + 4 + 20 ಅಂದ್ರೆ 2 + 0 2 ಆಗಿದೆ. ಅಂದ್ರೆ ನಿಮ್ಮ ವರ್ಷದ ಸಂಖ್ಯೆ ಅದು 2 ಆಗಿದೆ. ಇದು ನಿಮ್ಮ ಲಕ್ಕಿ ನಂಬರ್ ಕೂಡ ಆಗಬಹುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಮ್ಮ ರಾಶಿಗಳ ಆಧಾರದ ಮೇಲೆ ವ್ಯಕ್ತಿಯ ಸ್ವಭಾವ ಮತ್ತು ವ್ಯಕ್ತಿತ್ವದ ಬಗ್ಗೆ ಹೇಳಬಹುದಾಗಿದೆ. ಹಾಗೆಯೇ ಸಂಖ್ಯಾಶಾಸ್ತ್ರದಲ್ಲಿ ಸಂಖ್ಯೆಗಳಿಗೆ ಹೆಚ್ಚಿನ ಮಹತ್ವವನ್ನ ನೀಡಲಾಗಿದೆ. ಪ್ರತಿಯೊಂದು ಸಂಖ್ಯೆಯು ಯಾವುದಾದ್ರೂ ಒಂದು ಗ್ರಹದೊಂದಿಗೆ ಸಂಬಂಧವನ್ನ ಹೊಂದಿದೆ. ನಿಮ್ಮ ಜನ್ಮ ದಿನಾಂಕ ಆಧಾರದ ಮೇಲೆ ನಿಮ್ಮ ಜನ್ಮ ಸಂಖ್ಯೆ ಯಾವುದೆಂದು ಹೇಳಬಹುದಾಗಿದೆ ಮತ್ತು ನಿಮ್ಮ ಗುಣಗಳನ್ನು ಕೂಡ ಹೇಳಬಹುದಾಗಿದೆ. ಹಾಗಾದ್ರೆ ಯಾವ್ಯಾವ ದಿನದಂದು ಹುಟ್ಟಿದಂತಹ ಯಾವ್ಯಾವ ವ್ಯಕ್ತಿಗಳಿಗೆ ಯಾವ್ಯಾವ ಗುಣ ಲಕ್ಷಣಗಳು ಇರುತ್ತವೆ ಅನ್ನೋದನ್ನ ಈಗ ಒಂದೊಂದಾಗಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ 2ನೇ ತಾರೀಕು, 12ನೇ ತಾರೀಕು, 14ನೇ ತಾರೀಕು, 18ನೇ ತಾರೀಕು ಮತ್ತು 23ನೇ ತಾರೀಕು ಹುಟ್ಟಿದಂತಹ ವ್ಯಕ್ತಿಗಳು ಯಾವ ರೀತಿ ಇರುತ್ತಾರೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಈ ದಿನಾಂಕದಂದು ಹುಟ್ಟಿದಂತಹ ವ್ಯಕ್ತಿಗಳು ಹೆಚ್ಚಾಗಿ ಒಬ್ಬಂಟಿಗರಾಗಿ ಇರಲು ಇಷ್ಟಪಡುತ್ತಾರೆ. ಇವರಿಗೆ ಸಮಾಜದಲ್ಲಿ ಬೆರೆಯುವುದು ಇಷ್ಟ ಇರುವುದಿಲ್ಲ. ಇಂಥವರು ಹೆಚ್ಚಾಗಿ ತಮ್ಮ ಕೋಣೆಯಲ್ಲಿ ಸದಾಕಾಲ ಒಬ್ಬರೇ ಒಂಟಿಯಾಗಿ ಕಳೆಯಲು ಇಷ್ಟಪಡುತ್ತಾರೆ. ಒಬ್ಬಂಟಿಗರಾಗಿ ಓಡಾಡಲು ಇಷ್ಟಪಡುತ್ತಾರೆ. ಒಬ್ಬಂಟಿಗರಾಗಿ ಟೂರ್ ಮಾಡಲು ಇಷ್ಟಪಡುತ್ತಾರೆ. ಸೈಕಲ್ ಮೇಲೋ, ಬೈಕ್ ಮೇಲೋ ಅಥವಾ ಕಾರಿನಲ್ಲೋ ಒಬ್ಬರೇ ಓಡಾಡಲು ಇಷ್ಟಪಡುತ್ತಾರೆ. ಹಾಗೂ ದೂರದ ಊರುಗಳಿಗೆ ಕೂಡ ಹೋಗಲು ಬಯಸುತ್ತಾರೆ. ಇವರು ತಮ್ಮ ಕಾಮದ ಆಸೆಯನ್ನ ಹೆಚ್ಚಾಗಿ ಯಾರಿಗೂ ಕೂಡ ಹೇಳೋದಿಲ್ಲ. ಆದರೆ ಇವರಿಗೆ ಕಾಮದ ಬಗ್ಗೆ ತುಂಬಾನೇ ಆಸಕ್ತಿ ಇರುತ್ತದೆ. ಹೆಚ್ಚಾಗಿ ಇಂಥವರು ಕಾಮಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಗಳನ್ನ ಒಬ್ಬಂಟಿಯಾಗಿ ಓದಲು ಅಥವಾ ವಿಡಿಯೋಗಳನ್ನ ನೋಡಲು ಇಷ್ಟಪಡುತ್ತಾರೆ. ಶ್ರೀ ಮಹಾಪ್ರತ್ಯಂಗಿರ ಚೌಡೇಶ್ವರಿ ಜ್ಯೋತಿಷ್ಯ ಫಲ, ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ರಾಮಜ್ಜನವರು. ರಾಜಮೋಡಿ, ತಾಳೆಗೆರೆ ಮತ್ತು ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಭವಿಷ್ಯವನ್ನ ನಿಖರವಾಗಿ ಹೇಳುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.